ರಕ್ತದಾನ ಮತ್ತು ಅದರ ಮಹತ್ವ ತಿಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಬ್ಲಡ್ ಡೋನರ್ಸ್ ಮಂಗಳೂರು ಇದರ 300ನೇ ರಕ್ತದಾನ ಶಿಬಿರವು ಕೋವಿಡ್ ನಿಯಮಗಳೊಂದಿಗೆ ಜೂನ್ 20ರಂದು ಮಡಿಪು ಸಮೀಪದ ಹೂ ಹಾಕುವ ಕಲ್ಲು ಎಸ್ಕೆ ಆಡಿಟೋರಿಯಂನಲ್ಲಿ ನಡೆಯಲಿದೆ ಎಂದು ಕಾರ್ಯದರ್ಶಿ ರಜಾಕ್ ಸಾಲ್ಮರ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಕ್ತದ ಅಭಾವ ಮತ್ತು ಚಂದ್ರು ರಕ್ತದಾನ ಮಾಡಲು ಹಿಂಜರಿತಿದ್ದ ಸಂದರ್ಭದಲ್ಲಿ 2013ರ ಜುಲೈ 29ರಂದು ಸಂಸ್ಥೆ ಸ್ಥಾಪಿಸಿ ರಕ್ತದಾನದ ಮಹತ್ವ ಮತ್ತು ಅದರಿಂದ ದಾನಿಗಳಿಗೆ ಆಗುವ ಪ್ರಯೋಜನದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಕ್ತದಾನ ಶಿಬಿರಗಳನ್ನು ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಕೊಡಗು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಮೈಸೂರು ಅಲ್ಲದೆ ಕೊಲ್ಲಿ ರಾಷ್ಟ್ರಗಳಾದ ಯುಎಇ, ಸೌದಿ ಅರೇಬಿಯಾ, ಬಹ್ರೇನ್, ಒಮನ್ನಲ್ಲೂ ಸಂಸ್ಥೆಯ ಅನಿವಾಸಿ ಕಾರ್ಯನಿರ್ವಾಹಕ ಸಹಕಾರದೊಂದಿಗೆ ರೋಗಿಗಳಿಗೆ ರಕ್ತ ಪೂರೈಸಲಾಗುತ್ತದೆ ಎಂದು ಹೇಳಿದರು. ಜೂನ್ 14 ಇಡೀ ವಿಶ್ವವೇ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸ್ತಾ ಇದೆ. ನಮಗಂತೂ ಬಹಳಷ್ಟು ಹೆಮ್ಮೆ ಹಾಗೂ ಸಂತಸದ ವಿಚಾರ. ಒಂದು ಕಡೆ ಜೀವವನ್ನು ಉಳಿಸುವಂಥ ಕಾರ್ಯಗಳಲ್ಲಿ ನಮ್ಮ ಅಳಿಲು ಸೇವೆಯನ್ನು ನಾವು ನಿರಂತರವಾಗಿ ಮಾಡುತ್ತಾ ಬಂದಿರುವುದು ಪ್ರತಿಯೊಬ್ಬ ನಮ್ಮ ಕಾರ್ಯನಿರ್ವಾಹಕರಿಗೂ ನಮ್ಮ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಶಿಬಿರಗಳಿಗೆ ಯಾವತ್ತೂ ಕೂಡ ಕೈಜೋಡಿಸತಕ್ಕಂತಹ ದಕ್ಷಿಣ ಕನ್ನಡ, ನೆರೆಯ ಕಾಸರಗೋಡು ಜಿಲ್ಲೆ ಹಾಗೂ ಕರ್ನಾಟಕದ ವಿವಿಧ ಭಾಗಗಳು ಹಾಗೂ ಅನಿವಾಸಿ ರಾಷ್ಟ್ರಗಳ ವಿವಿಧ ಸಂಘ ಸಂಸ್ಥೆಗಳು ಅವರ ಒಂದು ಸಹಕಾರಕ್ಕೆ ನಾವು ಮೊದಲನೇದಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಅವರ ಒಂದು ಸಹಕಾರದಿಂದ ಹಾಗೂ ಈ ವಿವಿಧ ರಕ್ತ ನಿಧಿಗಳ ಬ್ಲಡ್ ಬ್ಯಾಂಕ್ಗಳ ಸಂಯೋಜನೆಯ ಸಹಕಾರದೊಂದಿಗೆ ನಾವು ಯಶಸ್ವಿಯಾಗಿ 298 ಶಿಬಿರಗಳನ್ನು ಮುಕ್ತಾಯಗೊಳಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಸಿದ್ದಿಕ್ ಮಂಜೇಶ್ವರ, ಕೋಶಾಧಿಕಾರಿ ಹಮೀದ್ ಪಜೀರ್, ಕಾರ್ಯನಿರ್ವಾಹಕರಾದ ಇರ್ಷಾದ್ ಹುಚ್ಚಿಲ್, ಶಾಹುಲ್ ಹಮೀದ್ ಕಾಶಿಪಟ್ನ, ಫಾರೂಕ್ ಕಾತೂರು ಹಾಗೂ ಫರ್ಜಾನ್ ಸಿದ್ದಕಟ್ಟೆ ಉಪಸ್ಥಿತರಿದ್ದರು.